ಐಷರ್ ಲಾರಿ ಹಾಗೂ ಸ್ಕೂಟಿ ಅಪಘಾತ ಪ್ರಕರಣದಲ್ಲಿ ಗಂಭೀರ ಗಾಯಗೊಂಡಿದ್ದ ಸ್ಕೂಟಿ ಸವಾರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ಮುತ್ತಿಗೆಪುರದಲ್ಲಿ ನಡೆದಿದೆ. 19 ವರ್ಷದ ಸಾಗರ್ ಮೃತ ದುರ್ದೈವಿ. ಚಕ್ಮಕ್ಕಿ ಸಮೀಪ ಹೊಸಕೆರೆ ನಿವಾಸಿ ಸಾಗರ್ ನಿನ್ನೆ ಬೇಲೂರು ಮಾರ್ಗದಿಂದ ಮೂಡಿಗೆರೆ ಕಡೆಗೆ ಸ್ಕೂಟಿಯಲ್ಲಿ ಬರ್ತಾ ಇದ್ರು. ಇದೇ ವೇಳೆ ಮೂಡಿಗೆರೆ ಮಾರ್ಗದಿಂದ ಬೇಲೂರು ಮಾರ್ಗದ ಕಡೆಗೆ ಐಷರ್ ಲಾರಿ ಹೋಗ್ತಾ ಇದ್ದ ವೇಳೆ ಮುತ್ತಿಗೆಪುರದಲ್ಲಿ ಮುಖಾಮುಖಿ ಅಪಘಾತ ಸಂಭವಿಸಿತ್ತು. ಅಪಘಾತ ವೇಳೆ ಸಾಗರ್ ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತಸ್ರಾವ ಉಂಟಾಗಿತ್ತು. ಕೂಡಲೇ ಆಸ್ಪತ್ರೆಗೆ ರವಾನಿಸಿದ್ರೂ ಚಿಕಿತ್ಸೆ ಫಲಿಸದೆ ಸಾಗರ್ ಸಾವನ್ನಪ್ಪಿದ್ದಾರೆ. ಹೆಲ್ಮೆಟ್ ಧರಿಸದೇ ಇದ್ದಿದ್ದು ಈ ದುರ್ಘಟನೆಗೆ ಪ್ರಮುಖ ಕಾರಣವಾಗಿದ್ದು, ಒಂದು ವೇಳೆ ಹೆಲ್ಮೆಟ್ ಧರಿಸಿದ್ರೆ ಈ ಸಾವು ಸಂಭವಿಸ್ತಾ ಇರಲಿಲ್ಲ ಅಂತ ಜನಸಾಮಾನ್ಯರು ಮಾತನಾಡುತ್ತಿದ್ದಾರೆ.